ಬಾಯಿ ನೀರೂರಿಸುವಂತಹ ಹಾಗೆಯೇ ಬಾಯಿಗೆ ಸಖತ್ ರುಚಿ ಕೊಡುವಂತಹ ಒಂದು ಖಡಕ್ ಬೆಳ್ಳುಳ್ಳಿ ಚಟ್ನಿಯನ್ನು ತುಂಬಾ ಸುಲಭವಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಇದನ್ನ ಒಂದ್ಸರಿ ನಾವು ಮಾಡಿಕೊಂಡ್ರೆ ಎಷ್ಟು ದಿನ ಬೇಕಾದರೂ ಆರಾಮ್ಸೆ ಇಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ ಕೂಡ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಸ್ಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ಖಡಕ್ ಬೆಳ್ಳುಳ್ಳಿ ಚಟ್ನಿ ಮಾಡಲಿಕ್ಕೆ ನಾನು ಒಂದು 6 ಗುಂಟೂರು ಮೆಣಸು ತಗೊಂಡಿದ್ದೇನೆ, ಒಂದು 8 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ, 2 ಮೆಣಸನ್ನು ಒಟ್ಟಿಗೆ ಹಾಕಿ ಮಾಡುವಂಥದ್ದು. ಇದಕ್ಕೆ ಬಿಸಿನೀರನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ನೆನೆಯಲಿಕ್ಕೆ ಬಿಡಬೇಕು. ಅಟ್ಲೀಸ್ಟ್ ಒಂದು 10 ನಿಮಿಷ ಆದರೂ ಇದನ್ನ ಬಿಟ್ಬಿಡಬೇಕು. 10 ನಿಮಿಷ ಆದಾಗ ಮೆಣಸು ಸಾಫ್ಟ್ ಆಗುತ್ತೆ. ಈ ನೀರಲ್ಲಿ ಒಂದ್ಸರಿ ಈ ಥರ ತೊಳೆದ್ಬಿಟ್ಟು ಮೆಣಸನ್ನು ಚೆಂದ ಮಾಡಿ ಫಿಲ್ಟರ್ ಮಾಡಿ ಬಸಿದ್ಬಿಟ್ಟು ಇಟ್ಬಿಡೋಣ. ನೀರಿನ ಪಸೆ ಎಲ್ಲ ಆರಿಸ್ಬಿಟ್ಟು ಇಟ್ಬಿಡೋಣ. ಇವಾಗ ಮೆಣಸಿನ ಹೊರತಾಗಿ ಇದಕ್ಕೆ ಒಂದು 18ರಿಂದ 20 ಬೆಳ್ಳುಳ್ಳಿ ಎಸಳು, 1 ತುಂಡು ಶುಂಠಿ, ಸ್ವಲ್ಪ ಕರಿ ಲೀವ್ಸ್, ಆಮೇಲೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಬೇಕು. ಈರುಳ್ಳಿ ಬೇಕಾದರೆ ನೀವು ಸ್ಕಿಪ್ ಮಾಡ್ಬೋದು. ಮೊದಲು ಈ ಇಂಗ್ರೀಡಿಯೆಂಟ್ಸ್ನೆಲ್ಲನ ಫ್ರೈ ಮಾಡಬೇಕು. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು 1 ಸ್ಪೂನ್ ಎಣ್ಣೆ ಹಾಕಿ, ಕೊಕೊನಟ್ ಆಯಿಲ್ ಹಾಕ್ತಾ ಇದ್ದೀನಿ ನಾನು. ನೀವು ಬೇರೆ ಯಾವುದಾದ್ರೂ ಆಯಿಲ್ ಯೂಸ್ ಮಾಡ್ಬೋದು. ಮೊದಲಿಗೆ ನಾವು ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಎಷ್ಟು ನೀಟಾಗಿ ಫ್ರೈ ಆಗುತ್ತೆ ಅಷ್ಟು ಸಖತ್ತಾಗಿ ಈ ಚಟ್ನಿದು ಫ್ಲೇವರ್ ಬರುತ್ತೆ. ಫಸ್ಟ್ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಫ್ರೈ ಮಾಡಿದ ನಂತರ ನಾವು ಈರುಳ್ಳಿ ಮತ್ತು ಕರಿ ಲೀವ್ಸನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಉರಿಯಲ್ಲೇ ಇಟ್ಕೊಂಡು ಮಾಡಿ, ಉರಿ ಜಾಸ್ತಿ ಮಾಡೋದೇನೋ ಬೇಡ, ಯಾಕಂತಂದರೆ ಕರಟಿ ಹೋದರೆ ಚಟ್ನಿ ಕಹಿ ಬರುತ್ತೆ. ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಮೀಡಿಯಮ್ ಫ್ರೈ ಆದ ನಂತರ ಜೀರಿಗೆ ಇರುತ್ತಲ್ವ, ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಜೀರಿಗೆನೇ ಫಸ್ಟೇ ಹಾಕೋಬೇಡಿ, ಯಾಕಂತಂದರೆ ಕರಟಿ ಹೋಗುತ್ತೆ ಜೀರಿಗೆ. ಕೊನೆಯದಾಗಿ ಜೀರಿಗೆನ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡಿಕೊಂಡ್ರೆ ಬೆಳ್ಳುಳ್ಳಿನೂ ಕರೆಕ್ಟಾಗಿ ಫ್ರೈ ಆಗಿರುತ್ತೆ, ಎಲ್ಲದೂ ನೀಟಾಗಿ ಫ್ರೈ ಆಗಿರುತ್ತೆ. ಇದು ಇಂಗ್ರೀಡಿಯೆಂಟ್ಸ್ ಎಲ್ಲ ಫ್ರೈ ಮಾಡಿದ ನಂತರ ನಾವು ಕೊನೆಯದಾಗಿ ಮೆಣಸನ್ನು ಹಾಕೊಳ್ಳುವಂಥದ್ದು. ಮೆಣಸನ್ನು ಹಾಕೇನು ಜಾಸ್ತಿ ಹೊತ್ತು ಫ್ರೈ ಮಾಡುವ ಅವಶ್ಯಕತೆ ಇರಲ್ಲ. ಜಸ್ಟ್ 1 ನಿಮಿಷದೊಳಗಡೆ ಮೆಣಸು ಉಬ್ಬಲಿಕ್ಕೆ ಶುರುವಾಗುತ್ತೆ, ಸಾಕು. ಮೆಣಸು ಫ್ರೈ ಆದ ನಂತರ ನಾವಿದನ್ನ ತಣ್ಣಗೆ ಮಾಡಲಿಕ್ಕೆ ಬಿಟ್ಬಿಡೋಣ. ಸ್ಟವ್ ಆಫ್ ಮಾಡಿ ಬೇರೆ ಪಾತ್ರೆಗೆ ಹಾಕಿ ತಣ್ಣಗೆ ಮಾಡಿ, ತಣ್ಣಗಾದ ನಂತರ ನಾವಿದನ್ನ ಮಿಕ್ಸಿಗೆ ಹಾಕೋಬೇಕು. ರುಬ್ಬೋಕ್ಕಿಂತ ಮುಂಚೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ಳಿ. ಕೆಲವರು ಹುಣಸೆ ಹಣ್ಣು ಹಾಕಲ್ಲ, ಬಟ್ ಹುಣಸೆನ ಹಾಕಿದರೆ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ, ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು. ಸಕ್ಕರೆ ಫ್ಲೇವರ್ಗೆ ಹಾಕ್ಕೊಳ್ಳೋದು ಚೆನ್ನಾಗಿ ಬರುತ್ತೆ. ಸಕ್ಕರೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಒಂದು ಚೂರು ನೀರನ್ನು ಹಾಕದೆ ನೀವು ಹಾಗೇ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಲಿಕ್ಕೆ ಕಷ್ಟ ಇದೆ ಅಂತಂದರೆ ಮಾತ್ರ 1 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಇವಾಗ ಮತ್ತೆ ಒಂದು ಪ್ಯಾನನ್ನು ಬಿಸಿ ಮಾಡಿಕೊಂಡು 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ಸಾಸಿವೆನ ಸಿಡಿಸ್ಕೋಬೇಕು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು. ಅದಾದ ನಂತರ ಉರಿನ ಡೌನ್ ಮಾಡಿ ನಾವು ಗ್ರೈಂಡ್ ಮಾಡಿರುವಂತಹ ಈ ಚಟ್ನಿನ ಹಾಕ್ಕೊಂಡು ನೀಟಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೀರಿನ ಪಸೆ ಮಾಯಿಶ್ಚರ್ ಇದ್ದರೆ ಹಾರಿ ಇದು ತುಂಬಾ ಪರ್ಫೆಕ್ಟಾಗಿ ಅಂಟಾಗಿ ಬರಬೇಕು ಈ ಚಟ್ನಿ. ನೋಡಿ ಎಷ್ಟು ಚೆನ್ನಾಗಿರುವಂತಹ ಸಖತ್ತಾಗಿರುವಂತಹ ಬೆಳ್ಳುಳ್ಳಿ ಚಟ್ನಿ ರೆಡಿ ಆಗಿದೆ. ನೀವು ನೀರು ಹಾಕಿಲ್ಲದೆ ಮಾಡಿದರೆ ಈ ಚಟ್ನಿನ ಎಷ್ಟು ದಿನ ಬೇಕಾದರೂ ನಾವೊಂದು ಡಬ್ಬದಲ್ಲಿ ಹಾಕಿ ಇಡ್ಬೋದು. ನೀರು ಹಾಕಿದರೂ ತೊಂದರೆ ಇಲ್ಲ. ನೀವು ಫ್ರೈ ಮಾಡ್ತಿರಲ್ವ ಒಗ್ಗರಣೆ ಹಾಕಿ, ಆವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಆವಾಗ ನೀರಿನ ಪಸೆ ಆರುತ್ತೆ. ರೈಸಿಗೆ ಕೂಡ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ. ಮಳೆ ಟೈಮಲ್ಲಿ ಈ ಚಟ್ನಿನ ನಾವು ಮಾಡಿಟ್ಕೊಂಡ್ರೆ ರೈಸ್ ಊಟ ಮಾಡುವಾಗ ಚಪಾತಿ ರೋಟಿಗೆ ತಿನ್ಕೋಬೋದು ಸೈಡ್ ಡಿಶ್ ಆಗಿ. ತುಂಬ ಜಾಸ್ತಿ ತಿನ್ನೋಕೆ ಹೋಗಬೇಡಿ, ಯಾಕಂತಂದರೆ ಸಖತ್ ಕಡಕಿರುತ್ತೆ, ಸಖತ್ ದೇಹನ ಹೀಟ್ ಮಾಡುತ್ತೆ. ಇದು ಬಾಯಿ ರುಚಿ ಆಗಲಿಕ್ಕೆ ನೆಂಚ್ಕೊಳ್ಳೋಕ್ಕೆ ಇದನ್ನ ತಿನ್ಬೋದು. ತುಂಬ ಬಾಯಿಗೆ ರುಚಿ ಕೊಡುತ್ತೆ. ನಿಮಗೆ ಖಡಕ್ ಚಟ್ನಿಯ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ಹಾಗೆಯೇ ನನ್ನ ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.